ಕೊರಟಗೆರೆ ಪಟ್ಟಣದ ಕುಡಿಯುವ ನೀರಿನ ಜಂಪೇನಹಳ್ಳಿ ಕೆರೆಗೆ ಕಲುಷಿತ ನೀರು ಬಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ತುಮಕೂರು ವಾಹಿನಿ ವರದಿ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಇದೀಗ ಕೊರಟಗೆರೆ ಗಂಧರ್ವ ಡಾಬಾ ಮಾಲೀಕರಿಗೆ ಪಟ್ಟಣ ಪಂಚಾಯತ್ ಹಾಗೂ ತಾಲೂಕು ಆಡಳಿತ ನೋಟಿಸ್ ಜಾರಿ ಮಾಡಿದೆ. ಕೊರಟಗೆರೆ ಪಟ್ಟಣಕ್ಕೆ ಸರಬರಾಜು ಆಗುವ ಕುಡಿಯುವ ನೀರಿನ ಜಂಪೇನಹಳ್ಳಿ ಕೆರೆಗೆ ಡಾಬಾಗಳ ತ್ಯಾಜ್ಯ ಕಲುಷಿತ ನೀರು ಬಿಡುವುದನ್ನು ತಡೆಗಟ್ಟಲು ಕಾರ್ಯಾಚರಣೆ ಕೈಗೆತ್ತಿಕೊಂಡಿದ್ದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಭಾಗ್ಯಮ್ಮ ಇವರಿಗೆ ಡಾಬಾ ಮಾಲೀಕ ಅಡ್ಡಿಪಡಿಸಿದ ಘಟನೆ ನಡೆದಿತ್ತು. ಈ ಬಗ್ಗೆ ನಮ್ಮ ತುಮಕೂರು ವಾಹಿನಿ ವಿವರವಾದ ವರದಿ ಪ್ರಕಟ ಮಾಡಿತು. ಈ ವರದಿ ಪ್ರಕಟವಾದ ಬೆನ್ನಲ್ಲೇ ಇಂದು ಜಂಪೇನಹಳ್ಳಿ ಕೆರೆಯ ಸ್ಥಳಕ್ಕೆ ತಾಲೂಕು ಆಡಳಿತ ಭೇಟಿ ನೀಡಿದ್ದು ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಭಾಗ್ಯಮ್ಮ ಭೇಟಿ ನೀಡಿದ್ದಾರೆ. ಕೆರೆಯ ವಿಸ್ತೀರ್ಣ ಹಾಗೂ ಡಾಬಾಕ್ಕೆ ಸಂಬಂಧಿಸಿದ ಜಾಗದ ಕುರಿತು ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿ ಪರಿಶೀಲಿಸಿ ಕೆರೆಗೆ ಸಂಬಂಧಿಸಿದ ಜಾಗವನ್ನು ಪಟ್ಟಣ ಪಂಚಾಯತ್ ಅಧೀನಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡುತ್ತೇವೆ ಎಂದು ಮುಖ್ಯ ಅಧಿಕಾರಿ ಭಾಗ್ಯಮ್ಮ ತಿಳಿಸಿದ್ದಾರೆ. ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಮಾತನಾಡಿ, ಕೆರೆ ಹಾಗೂ ಡಾಬಾಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಿಳಿಸಿ ಸೂಕ್ತ ಕ್ರಮ ಸಲ್ಲಿಸುತ್ತೇವೆ ಎಂದರು. ನಾಳೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. 4161 ಪ್ರಕಾರ ಕೆರೆ ಅಂಗಳದಲ್ಲಿ ಒಂದು 60 ಚಿಲ್ಲರೆ ಅಷ್ಟೇ ಅಕ್ವಿಜಿಷನ್ ಆಗಿರೋದು. ಅಲ್ಲಿ ಇದು ತೂಬಿಂತವಿರೋ ಸಣ್ಣ ಕೋಡಿನೇ ಮೂಲ ಕೋಡಿ. MI ಆಫೀಸ್ ಆದ ಪ್ರಕಾರ ಮೂಲ ಕೋಡಿ ಅದೇ. ನಮ್ಮ ಪೂರ್ವಿಕರು ಯಾರೂ ಕೇಳಲಿಲ್ಲ ಅಂತೇಳಿ ಇಲ್ಲಿ ದೊಡ್ಡದಾಗಿ ಇದನ್ನು ಕೋಡಿ ಕಟ್ಟಿ ಮತ್ತು FDL ಲೆವೆಲ್ಗೆ ಅವರು ಯಾವುದೇ ರೀತಿಯ ಅಕ್ವಿಜಿಷನ್ ಮಾಡ್ಕೊಂಡಿಲ್ಲ. ಈಗ ಹೆಚ್ಚುವರಿಯಾಗಿ ಸುಮಾರು 60 ಎಕರೆ ಮೇಲೆ ಹೆಚ್ಚುವರಿಯಾಗಿ ನೀರು ಓವರ್ಫ್ಲೋ ಆಗಿ ನಿಂತ್ಕೊಂಡು ಬೆಳೆಗಳು ನಾಶ ಆಗ್ತಾ ಇದ್ದಾವೆ. ಇವತ್ತು ಕೋಲ್ಡ್ಗೆ ಹಾಕಿದ್ದಾರೆ, ಅಕ್ವಿಜೇಷನ್ ಮಾಡ್ಕೊಂಡು ನಮಗೆ ದುಡ್ಡು ಕೊಡಿ ಅಂತೇಳಿ 40 ವರ್ಷದಿಂದ ಕೋಡಿ ತಿರುಗ್ತಾ ಇದ್ದಾರೆ. ಇಲ್ಲಿವರೆಗೂ 40 ವರ್ಷದಿಂದ ಇಲ್ಲಿವರೆಗೂ ₹1 ಪರಿಹಾರ ಬಂದಿಲ್ಲ, ಏನಿಲ್ಲ. ಇವತ್ತು ಅಷ್ಟು ಕೋಲ್ಡ್ಗಾಗಿರೋರು ಎಷ್ಟೋ ಜನ ಸತ್ತೋಗಿದ್ದಾರೆ. ಎಷ್ಟೋ ಜನ ಕೂಲಿ ಮಾಡಿ 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 ವಿಷ ಕುಡಿದು ಒಬ್ಬ ಸತ್ತೋದ. ನನಗೆ ಜೀವನ ಮಾಡೋಕ್ಕಲ್ಲ, ನನ್ನ ಲೆಕ್ಕಕ್ಕೆ ವಿಷ ಕುಡಿದು ಒಬ್ಬ ಸತ್ತೋದ ಒಂದು 4-5 ವರ್ಷದಿಂದ. ಈಗ ಟೋಟಲ್ ನಿಮ್ಮ ಜಮೀನು ಎಷ್ಟಿದೆ ಅಂತ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಏನಾದರೂ ಇಲ್ಲಿ ನಮ್ಮ 25 ಸರ್ವೆ ನಂಬರಲ್ಲಿ ನಮ್ಮದು ಎಲ್ಲ ಟೋಟಲ್ 5 ಎಕರೆ 10 ಗುಂಟೆ ಇದೆ. ಒಂದು ನಮ್ಮದು 1 ಎಕರೆ ಈ 25ರಲ್ಲಿ 1 ಎಕರೆ 38 ಗುಂಟೆ ಅಕ್ವಿಜಿಷನ್ ಐತೆ 4161 ಪ್ರಕಾರ. ಮತ್ತು ಕೆರೆ ಒಳಗಡೆ ಎಷ್ಟೋ ಜಮೀನುಗಳು ಅಕ್ವಿಜಿಷನ್ ಆಗ್ದಂಗೆ ಸೆಂಟ್ರಲ್ ಕೆರೆಯಲ್ಲಿ ಕೆರೆ ಏರಿ ಬುಡದಲ್ಲಿ ಅಕ್ವಿಜಿಷನ್ ಆಗಿಲ್ಲ. ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣದೊಂದು ಬಾವಿ ಇದೆ. ಇವತ್ತು ಅದು ಮುಕ್ಕಾಲು ಎಕರೆ ಜಮೀನು ಇದೆ, ಅದರಲ್ಲಿ ಇವತ್ತು ಅಕ್ವಿಜಿಷನ್ ಆಗಿಲ್ಲ. ಮತ್ತು ಲಾಸ್ಟಲ್ಲಿ ಕಾಣ್ತಾ ಇರೋದು 4.5 ಎಕರೆ ಒಬ್ಬರದ್ದು ಅಕ್ವಿಜಿಷನ್ ಇದೆ, ಜಯಮ್ಮ ಅಂತ ಹೇಳಿ, ಜಯಮ್ಮ ಭದ್ರಯ್ಯನವ್ರದ್ದು. ಇಲ್ಲಿವರೆಗೂ ಅವ್ರದ್ದು ಸಮೇತ ಪರಿಹಾರ ಬಂದಿಲ್ಲ. ಅವರು ಮೂಲೆಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳಿಸಲ್ಲ, ಮೂಲೆ ಕೂಕೊಂಡಿದ್ದಾರೆ. ಜಟ್ಟಿ ಅಗ್ರಹಾರ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಜಂಪೇನಹಳ್ಳಿ ಕೆರೆ ಇದೆ. ಇದು 75 ಎಕರೆ ಇರ್ತಕ್ಕಂಥ ಕೆರೆ. ಈ ಒಂದು ನೀರನ್ನು ನಾವು ಕುಡಿಯೋ ನೀರಿಗೆ ಉಪಯೋಗಿಸ್ತಾ ಇದ್ದೀವಿ. ಇತ್ತೀಚೆಗೆ ಬಂದಿರತಕ್ಕಂಥ ದೂರ ಅಂದರೆ ಈ ಕೆರೆ ಒಂದು ಬಫರ್ ಝೋನಲ್ಲಿ ಈ ಒಂದು ಕಟ್ಟಡಗಳನ್ನು ಕಟ್ಟಿ ಇದನ್ನು ವೇಸ್ಟೇಜ್ ವಾಟ್ರನ್ನು ಬಿಡ್ತಾ ಇದ್ರಂಥ ದೂರು ಬಂತು. ಇಮಿಡಿಯೇಟಾಗಿ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ದೂರು ಬಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಿರ್ತಾರೆ. ಅದನ್ನು ಸ್ಟಾಪ್ ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡಿ, ಆಮೇಲೆ ಈ ಕೆರೆ ಏನು ನಮ್ಮ 75 ಎಕರೆ ಕೆರೆ ಇದೆ, ಇದನ್ನು ಇಮಿಡಿಯೇಟ್ ಸರ್ವೆ ಮಾಡಿಸಿ, ಆಮೇಲೆ ಈ ಬಫರ್ ಝೋನು ಮತ್ತು ಈ ಕೆರೆ ಭಾಗನ ಸರ್ವೆ ಮಾಡಿಸಿ ಯಾವುದು ಅಕ್ರಮ ಒತ್ತುವರಿ ಆಗಿರುತ್ತೆ ಇಮಿಡಿಯೇಟಾಗಿ ಅದನ್ನು ನಾವು ಕ್ರಮ ಕೈಗೊಳ್ತೀವಿ. ಡ್ರೈನೇಜ್ ನೀರೆಲ್ಲ ಹೋಗ್ತಾ ಇದೆ ಅಂತ ಮಾಹಿತಿ ಬೇಕಾದ ಈಗ ಸ್ಟಾಪ್ ಮಾಡಿಸಿದ್ದೀವಿ. ಅವರಿಗೆ ಅದನ್ನು ಬೇರೆ ಕಡೆ ಅದನ್ನು ಲಿಂಕ್ ಮಾಡ್ಕೊಳ್ಳೋದಕ್ಕೆ ಒಂದು ನಮ್ಮ ಏನು ಪಟ್ಟಣ ಪಂಚಾಯತಿದು ಚರಂಡಿ ಇರುತ್ತೆ ಅದಕ್ಕೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ತಿಳಿಸಿದ್ದೀವಿ. ಈ ಕೆರೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಸ್ವಾಧೀನ ಆಗಿರುತ್ತೆ, ಒಂದು 25 ಸರ್ವೆ ನಂಬರ್ಗಳು ಸ್ವಾಧೀನ ಆಗಿರುತ್ತೆ. ಅದರ ಪ್ರಕಾರ ನಾವು ಡಾಕ್ಯುಮೆಂಟನ್ನು ಚೆಕ್ ಮಾಡ್ತೀವಿ. ಡಾಕ್ಯುಮೆಂಟು ಇಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು, ಯಾರು ಡಾಕ್ಯುಮೆಂಟು ಆ ಸಂದರ್ಭದಲ್ಲಿ ಇರ್ತಾರೋ ಅವ್ರ ಮೇಲೆ FIR ಮಾಡ್ತಕ್ಕಂಥ ಕ್ರಮವನ್ನು ಜರುಗಿಸ್ತೀವಿ. ಈಗ ಡಾಬಾ ಮಾಲೀಕರು ಹೇಳ್ತಿರೋದು ಸರ್, ಸಂಪೂರ್ಣ ಕೆರೆ ಕೂಡ ನಮ್ಮ ಪಾಣಿಲೇ ಇದೆ, ನಮಗೆ ಪೂರ್ವಿಕರ ಆಸ್ತಿ ಅದು ಅಂತ ಹೇಳ್ತಿದ್ದಾರೆ. ನೋಡೋಣ, ನಾವೀಗ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ. ಏನಂದರೆ ಈಗಾಗಲೇ ಅವ್ರವ್ರ ಡಾಕ್ಯುಮೆಂಟ್ ಅವ್ರದ್ದು ಏನಿದೆ ಅವ್ರಿಗೆ ಕೊಡಲಿ. ನಮ್ಮ ಡಾಕ್ಯುಮೆಂಟನ್ನು ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮ ಡಾಕ್ಯುಮೆಂಟ್ ತೊಗೊಂಡು ಅದ್ರ ಪ್ರಕಾರ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ಬೌಂಡ್ರಿ ಗುಡಿಸ್ತೀವಿ. ಬೌಂಡ್ರಿ ಗುಡಿಸಿ ಅದ್ರ ಬೇರೆ ಒತ್ತುವರಿ ಆಗಿದ್ದರೆ ಅದನ್ನು ನಾವು ಇಮಿಡಿಯೇಟಾಗಿ ತೆರವು ಮಾಡಿಸ್ತಕ್ಕಂಥ ಕ್ರಮ ಕೈಗೊಳ್ತೀವಿ.